ತಪ್ಪುಗಳು ಯಾರಿಂದ ಆಗೋದಿಲ್ಲ ಹೇಳಿ? ದಾನವರಿಂದ ಹಿಡಿದು ಮನುಷ್ಯರು ಕೂಡ ತಪ್ಪುಗಳನ್ನ ಮಾಡೇ ಮಾಡ್ತಾರೆ. ಇನ್ನು ಮನುಷ್ಯರೇ ಹುಟ್ಟು ಹಾಕಿರುವ ಮಷಿನ್ಗಳು ತಪ್ಪು ಮಾಡದೇ ಇರ್ತಾವ? ಅವುಗಳು ಕೂಡ ತಪ್ಪು ಮಾಡ್ತವೆ. ಕೆಲವೊಬ್ಬರು ಅಂದುಕೊಂಡಿದ್ದಾರೆ ಕಂಪ್ಯೂಟರ್ಗಳು ಯಾವತ್ತೂ ತಪ್ಪೇ ಮಾಡುವುದಿಲ್ಲ ಅಂತ. ಅದು ಭ್ರಮೆ ಮಾತ್ರ. ಕಂಪ್ಯೂಟರ್ಗಳು ಕೂಡ ತಪ್ಪುಗಳನ್ನ ಮಾಡುತ್ತವೆ. ಇವತ್ತಿನ ತಂತ್ರಜ್ಞಾನದಲ್ಲಿ, ಸಾಫ್ಟ್ವೇರ್ ಯುಗದಲ್ಲಿ ನಾವು ಎಲ್ಲದಕ್ಕೂ ಟೆಕ್ನಾಲಜಿಯನ್ನ ಬಳಸುತ್ತೇವೆ, ಸಾಫ್ಟ್ವೇರ್ ಅನ್ನ ಬಳಸುತ್ತೇವೆ. ಹಾಗೆಯೇ ಬ್ಯಾಂಕ್ಗಳಲ್ಲೂ ಕೂಡ ಹೆಚ್ಚಾಗಿ ನಾವು ಮೊದಲಿನ ಹಾಗೆ ಪುಸ್ತಕಗಳನ್ನ ಬಳಸುವುದಿಲ್ಲ. ಬದಲಾಗಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಲು ಕಂಪ್ಯೂಟರ್ ಅನ್ನೇ ಬಳಸುತ್ತೇವೆ. ಈ ಕಂಪ್ಯೂಟರ್ಗಳು ಕೂಡ ಆಗಾಗ ತಪ್ಪುಗಳನ್ನ ಮಾಡುತ್ತಾನೆ ಇರುತ್ತವೆ. ಹೀಗೆ ತಪ್ಪು ಮಾಡಿದಾಗ ಕೆಲವೊಂದು ಎಡವಟ್ಟುಗಳು ಕೂಡ ಆಗುತ್ತವೆ. ಆದ್ರೆ ಈ ಎಡವಟ್ಟುಗಳು ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಗಳಿಗೆ ಹಾರ್ಟ್ ಅಟ್ಯಾಕ್ ಕೂಡ ಕೊಟ್ಟಿವೆ. ಆಗಾಗ ನೀವು ಸುದ್ದಿ ಸಮಾಚಾರಗಳನ್ನ ಕೇಳಿರುತ್ತೇವೆ. ತಪ್ಪಿ ಒಬ್ಬ ವ್ಯಕ್ತಿಗೆ ಬೇರೊಬ್ಬರ ಹಣ ಬಂದು ಅವನ ಅಕೌಂಟಿಗೆ ಜಮಾ ಆಗಿದೆ ಅಂತ. ಅಥವಾ ನೀವು ಕೂಡ ಸಾಮಾನ್ಯವಾಗಿ ಇಂತಹ ತಪ್ಪುಗಳನ್ನ ಮಾಡಿರುತ್ತೀರಾ? ಯಾರಿಗೋ ಕಳಿಸಬೇಕಾದ ದುಡ್ಡು ಇನ್ಯಾರಿಗೋ ಹೋಗಿರುತ್ತದೆ. ಹೌದು, ಅಂತಹದೇ ಒಂದು ಘಟನೆ ಇತ್ತೀಚೆಗೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೂಡ ನಡೆದಿದೆ. ಕಾತ್ಯಾಯಿನಿ ಅನ್ನುವ 29 ವಯಸ್ಸಿನ ಮಹಿಳೆ ಒಬ್ಬಳು ಕೊಯಮತ್ತೂರಿನ ರೈಲ್ವೆ ಸ್ಟೇಷನ್ ನಲ್ಲಿ ಕೆಲಸ ಮಾಡುತ್ತಿದ್ದಳು. ಅಂದು ರಾತ್ರಿ ಮಲಗುವ ಮುನ್ನ ಅವಳಿಗೆ ಒಂದು ಮೆಸೇಜ್ ಬಂದಿದೆ. ಅದೇನೆಂದ್ರೆ ಅವಳ SBI ಅಕೌಂಟ್ ನಲ್ಲಿ ಬರೋಬ್ಬರಿ 99,99,999 ರೂಪಾಯಿ ಅವಳ ಅಕೌಂಟಿಗೆ ಜಮಾ ಆಗಿತ್ತು. ಇದನ್ನು ನೋಡಿದಂತಹ ಕಾತ್ಯಾಯಿನಿ ಕ್ಷಣ ಮಾತ್ರ ಬೆಚ್ಚಿ ಬಿದ್ದಿದ್ದಾಳೆ. ಇದೇನು ನಿಜವೋ ಅಥವಾ ಫ್ರಾಡೋ ಅಂತ ಅವಳು ನಂಬಲು ಆಗಿಲ್ಲ. ಹಾಗೂ ಅವಳು ಆತಂಕಗೊಂಡಿದ್ದಾಳೆ. ಅದೇ ರಾತ್ರಿ ಅವಳ ಗಂಡ ಚೆನ್ನೈಗೆ ಹೋಗಲು ಬಸ್ ಸ್ಟ್ಯಾಂಡ್ ನಲ್ಲಿ ಹೋಗಿ ಬಸ್ಸಿಗಾಗಿ ಕಾಯುತ್ತಿದ್ದ. ಕಾತ್ಯಾಯಿನಿ ತನ್ನ ಗಂಡನಿಗೆ ಈ ವಿಷಯವನ್ನ ತಿಳಿಸಿದಾಗ ಗಂಡ ಕೂಡ ಬೆಚ್ಚಿ ಬಿದ್ದಿದ್ದಾನೆ. ಕಾತ್ಯಾಯಿನಿ ಈ ಮೆಸೇಜ್ ಅನ್ನ ತನ್ನ ಗಂಡನಿಗೂ ಕೂಡ ಫಾರ್ವರ್ಡ್ ಮಾಡಿದ್ದಾಳೆ. ಮೆಸೇಜ್ ಅನ್ನು ಓದಿದಂತಹ ಸೂರ್ಯ ಚೆನ್ನೈಗೆ ಹೋಗುವುದನ್ನ ಕ್ಯಾನ್ಸಲ್ ಮಾಡಿ ಓಡೋಡಿ ಮನೆಗೆ ಬಂದಿದ್ದಾನೆ. ತಮಗೇನೋ ಲಾಟ್ರಿ ಹತ್ತಿರಬೇಕೆಂದು ಭಾವಿಸಿದ್ದಾರೆ. ಯಾವುದಕ್ಕೂ ಸೂರ್ಯ ತನ್ನ ಸ್ನೇಹಿತನಿಗೆ ಆಗಿರುವ ವಿಷಯವನ್ನ ಸವಿಸ್ತಾರವಾಗಿ ಹೇಳಿದ್ದಾನೆ. ಅವನಿಗೂ ಕೂಡ ಇದು ಗೊತ್ತಾಗಿಲ್ಲ. ಇಬ್ಬರು ಗಂಡ ಹೆಂಡತಿ ರಾತ್ರಿ ಎಲ್ಲ ನಿದ್ದೆಯೇ ಮಾಡಿಲ್ಲ. ಬೆಳಿಗ್ಗೆ ಎದ್ದು ATM ತೆಗೆದುಕೊಂಡು ATM ಮಷೀನ್ಗೆ ಹೋಗಿ ತಮ್ಮ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ದುಡ್ಡು ಬಂದಿರುವುದು ಖಾತರಿಯಾಗಿದೆ. ಕಾತ್ಯಾಯಿನಿ ಹಾಗೂ ಸೂರ್ಯ ಇಬ್ಬರಿಗೂ ಖುಷಿ ಪಡಬೇಕೋ, ಆಶ್ಚರ್ಯ ಪಡಬೇಕೋ, ಆತಂಕ ಪಡಬೇಕು ಅನ್ನೋದು ಯಾವುದು ಗೊತ್ತಾಗಿಲ್ಲ. ಯಾವುದಕ್ಕೂ ಬ್ಯಾಂಕಿಗೆ ಹೋಗಿ ಈ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ತಿಳಿದುಕೊಳ್ಳಲು ಬೇಕು ಅಂತಾನೆ SBI ಬ್ರಾಂಚ್ಗೆ ಹೋಗಿದ್ದಾರೆ. ತಮ್ಮ ಹತ್ತಿರ ಇದ್ದ ಪಾಸ್ಬುಕ್ ಅನ್ನು ಎಂಟ್ರಿ ಕೂಡ ಮಾಡಿಸಿದ್ದಾರೆ. ಆಗ ಅವರಿಗೆ ಗೊತ್ತಾಗಿದೆ ಅವರ ಅಕೌಂಟ್ ಬ್ಲಾಕ್ ಆಗಿದೆ ಅಂತ. ಬ್ಯಾಂಕಿನ ಕ್ಯಾಶಿಯರ್ ಬ್ಯಾಂಕ್ ಮ್ಯಾನೇಜರ್ ಅನ್ನ ಭೇಟಿ ಮಾಡಲು ಹೇಳಿದ್ದಾರೆ. ಆಗ ಬ್ಯಾಂಕ್ ಮ್ಯಾನೇಜರ್ ಭೇಟಿ ಮಾಡಿದಾಗ ಮ್ಯಾನೇಜರ್ ಇದೊಂದು ತಪ್ಪಾಗಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಇದೇ ಕಾರಣ, ಇದನ್ನ ಸರಿಪಡಿಸಲು ನಿಮ್ಮ ಅಕೌಂಟ್ ಅನ್ನ ಈಗ ಸದ್ಯಕ್ಕೆ ಬ್ಲಾಕ್ ಮಾಡಲಾಗಿದೆ ಎಂದು ಮ್ಯಾನೇಜರ್ ದೃಢಪಡಿಸಿದ್ದಾನೆ. ಆಶ್ಚರ್ಯ ಹಾಗೂ ಸಂತೋಷವಾಗಿದ್ದ ಕಾತ್ಯಾಯಿನಿ ಹಾಗೂ ಸೂರ್ಯ ಕ್ಷಣಕಾಲ ಸ್ತಬ್ಧರಾಗಿದ್ದರು. ಮಾತೇ ಬರದಂತೆ ಆಗಿತ್ತು. ಬಂದ ದುಡ್ಡು ಕೈಗೆ ಸಿಗಲಿಲ್ಲ ಅಂತ ವ್ಯಥೆ ಪಡುತ್ತಿದ್ದರು. ಅದೇನೋ ಅಂತಾರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಅಂತಹ ಪರಿಸ್ಥಿತಿ ಸೂರ್ಯ ಹಾಗೂ ಕಾತ್ಯಾಯಿನಿಗೆ ಆಗಿತ್ತು. ಹೌದು ಸ್ನೇಹಿತರೆ, ಈ ರೀತಿ ತಪ್ಪುಗಳು ಕೆಲವೊಮ್ಮೆ ಆಗುತ್ತವೆ. ಹೀಗೆ ನಿಮಗೇನಾದ್ರೂ ತಪ್ಪಿ ಬೇರೆಯವರ ದುಡ್ಡು ಬಂದರೆ ಅಪ್ಪಿ ತಪ್ಪಿ ಆ ದುಡ್ಡನ್ನ ಮಾತ್ರ ಯಾವತ್ತೂ ಬಳಸಬೇಡಿ. ಬ್ಯಾಂಕು ನಿಮಗೆ ಆ ದುಡ್ಡನ್ನ ವಾಪಸ್ಸು ಕೊಡಲು ಒಂದಿಲ್ಲ ಒಂದು ದಿವಸ ಹೇಳುತ್ತದೆ. ಒಂದು ವೇಳೆ ನೀವು ನಿಗದಿತ ವೇಳೆಯಲ್ಲಿ ಬಳಸಿದ ದುಡ್ಡನ್ನ ವಾಪಸ್ಸು ಕೊಡಲಿಲ್ಲ ಅಂದ್ರೆ ಬ್ಯಾಂಕ್ ನಿಮಗೆ ಫೈನ್ ಕೂಡ ಹಾಕಬಹುದು. ನೀವು ಮಾಡಿದ ತಪ್ಪಿಗಾಗಿ ದೊಡ್ಡ ಮೊತ್ತವನ್ನ ಕಟ್ಟಬೇಕಾಗುತ್ತದೆ. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ದುಡ್ಡು ಕಟ್ಟಲು ಆಗದೇ ಇದ್ದಲ್ಲಿ ನಿಮಗೆ ಜೈಲು ಶಿಕ್ಷೆ ಕೂಡ ಆಗುವ ಚಾನ್ಸಸ್ ಇರುತ್ತೆ. ಇದು RBI ನಿಯಮವಾಗಿದೆ. ಯಾವುದಕ್ಕೂ ಈ ರೀತಿ ಆದಾಗ ಬ್ಯಾಂಕಿಗೆ ಮೊದಲು ತಿಳಿಸಿ. ಇಷ್ಟೇ ಅಲ್ಲ, ಇನ್ನು ಕೆಲವರು ಹಾಗೂ ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಹಾಗೂ ಅಕ್ರಮವಾಗಿ ಅನೈತಿಕವಾಗಿ ದುಡ್ಡು ಟ್ರಾನ್ಸಾಕ್ಷನ್ ಮಾಡುವವರು ಹಾಗೂ ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿಕೊಳ್ಳಲು ಕೆಲವೊಮ್ಮೆ ಬೇಕು ಅಂತಾನೆ ಈ ರೀತಿ ಮಾಡುತ್ತಾರೆ. ಯಾವುದಕ್ಕೂ ಇಂತಹ ಮೆಸೇಜ್ಗಳಿಂದ ಹುಷಾರಾಗಿರಬೇಕು. ಅದರಲ್ಲೂ ಇತ್ತೀಚೆಗೆ ಆನ್ಲೈನ್ ನಲ್ಲಿ ಮೋಸ ಮಾಡಲು ಜನ ಹುಟ್ಟಿಕೊಂಡಿದ್ದಾರೆ. ಎಷ್ಟೋ ಜನ ಈ ರೀತಿ OTP ಹೇಳಿ ದುಡ್ಡನ್ನು ಕೂಡ ಕಳೆದುಕೊಂಡಿದ್ದಾರೆ. ವೀಕ್ಷಕರನ್ನ ಹೆಚ್ಚಾಗಿ ಎಲ್ಲರೂ
ಬಡವರೆಂದು ದುಡ್ಡನ್ನ ಕೊಡುತ್ತಾರೆ, ಇನ್ನು ಕೆಲವರು ಕೊಡೋದೇ ಇಲ್ಲ. ಆದ್ರೆ ಜಪಾನ್ನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಜಿಯಾಂಗ್ ಚಾಂಗ್ ಎನ್ನುವ ಒಬ್ಬ ಭಿಕ್ಷುಕ ಯಾವತ್ತೂ ಯಾರ ಹತ್ತಿರವೂ 1 ರೂಪಾಯಿಗಿಂತ ಅಂದ್ರೆ ಜಪಾನಿನ 1 ಯೆನ್ನಿಗಿಂತ ಜಾಸ್ತಿ ಭಿಕ್ಷೆಯನ್ನ ಯಾವತ್ತೂ ಪಡೆದೇ ಇರಲಿಲ್ಲ. ಹೀಗಾಗಿ ಅವನ ಬಳಿ ಕೇವಲ ನಾಣ್ಯಗಳೇ ಇದ್ದವು. ಇತ್ತೀಚೆಗೆ ಜಿಯಾಂಗ್ ಚಾಂಗ್ 85 ವರ್ಷದ ಹರೆಯನಾಗಿದ್ದಾಗ ಅನಾರೋಗ್ಯದ ಕಾರಣ ಸಾವನ್ನಪ್ಪಿದ್ದಾನೆ. ಅವನ ಮನೆಯನ್ನು ಪರೀಕ್ಷೆ ಮಾಡಿದಂತಹ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಅವನ ಮನೆಯಲ್ಲಿ ಸಿಕ್ಕ ನಾಣ್ಯಗಳ ಬೆಲೆ 1.5 ಕೋಟಿ ರೂಪಾಯಿಯಾಗಿತ್ತು. ಈ ನಾಣ್ಯಗಳನ್ನು ಎಣಿಸಲು ಆರಂಭಿಸಿದ ಅಲ್ಲಿನ ಅಧಿಕಾರಿಗಳು ಬರೋಬ್ಬರಿ 30 ಜನ ಸೇರಿ 21 ದಿವಸಗಳ ಕಾಲ ಆ ನಾಣ್ಯಗಳನ್ನ ಎಣಿಸುವುದರಲ್ಲಿ ಸುಸ್ತಾಗಿ ಹೋಗಿದ್ದರು. ಈ ನಾಣ್ಯಗಳನ್ನ 25 ಲೀಟರ್ ನೀರಿನ ಕ್ಯಾನಿನಲ್ಲಿ ಸರಿಸುಮಾರು 60 ಇಂತಹ ಕ್ಯಾನ್ಗಳಲ್ಲಿ ತುಂಬಿ ಇಟ್ಟಿದ್ದಾರೆ. ಈ ಹಣವನ್ನ ಈಗ ಏನ ಮಾಡಬೇಕೆಂದು ಅಲ್ಲಿನ ಸರ್ಕಾರ ಯೋಚನೆ ಮಾಡುತ್ತಿದೆ. ಕೆಲವರ ಪ್ರಕಾರ ಈ ನಾಣ್ಯಗಳನ್ನು ಒಂದು ಮ್ಯೂಸಿಯಂನಲ್ಲಿ ಇಡಬೇಕೆಂದರೆ, ಇನ್ನು ಕೆಲವರ ಪ್ರಕಾರ ಆ ನಾಣ್ಯಗಳನ್ನೇ ಬಳಸಿ ಆ ಭಿಕ್ಷುಕನ ಪುತ್ಥಳಿಯನ್ನ ಮಾಡಬೇಕೆಂದು ಸಲಹೆ ನೀಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಬ್ಬ ಭಿಕ್ಷುಕ ತನ್ನ ಜೀವಮಾನದಲ್ಲಿ ಎಷ್ಟೆಲ್ಲ ಹಣವನ್ನ ಗಳಿಸುತ್ತಾನೆ ಅಂತ. ಇಂತಹ ಘಟನೆಗಳು ಆಗಾಗ ನಾವು ಭಾರತದಲ್ಲಿಯೂ ಕೂಡ ಕೇಳುತ್ತೇವೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ದುಡ್ಡು ಮಾಡುವ ಆಸೆ ಇದ್ದೇ ಇರುತ್ತದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ದುಡ್ಡು ಮಾಡಬೇಕೆಂದು ಬಯಸುತ್ತಾರೆ. ಹಾಗೂ ದೊಡ್ಡ ದೊಡ್ಡ ಬಂಗಲೆಯನ್ನ ಕಟ್ಟಬೇಕು, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡಬೇಕು ಅನ್ನುವ ಮಹದಾಸೆಯನ್ನು ಕೂಡ ಇಟ್ಟುಕೊಂಡಿರುತ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ದುಡ್ಡನ್ನ ಈ ರೀತಿಯಾಗಿ ಬಳಸುತ್ತಾನೆ ಅಂತ ನೀವು ನೋಡಿದರೆ ನಿಜಕ್ಕೂ ಬೆಚ್ಚಿ ಬೀಳುತ್ತೀರಾ. ಹೌದು, ಫ್ಲಾಯ್ಡ್ ಮೇವೆದರ್ ಜೂನಿಯರ್ ಅನ್ನುವ ಒಬ್ಬ ವ್ಯಕ್ತಿ ಅಮೆರಿಕದ ಸುಪ್ರಸಿದ್ಧ ಬಾಕ್ಸಿಂಗ್ ಪಟು. ಇವನನ್ನ ಇಲ್ಲಿ ಎಲ್ಲರೂ ಮನಿ ಅಂತಾನೆ ಕರೆಯುತ್ತಾರೆ, ಅಂದ್ರೆ ದುಡ್ಡು ಅಂದರ್ಥ. ಕಾರಣ ಇವನೊಬ್ಬ ಅತಿ ಶ್ರೀಮಂತ ಕ್ರೀಡಾಪಟುಗಳಲ್ಲಿ ಒಬ್ಬನಾಗಿದ್ದಾನೆ. ಆದ್ರೆ ಇವನು ಹೆಚ್ಚು ಹೆಸರುವಾಸಿಯಾಗಿದ್ದು ಬಾಕ್ಸಿಂಗ್ ಗಿಂತ ಜಾಸ್ತಿ ಇವನು ದುಡ್ಡನ್ನು ತಾನು ಬಳಸುವ ರೀತಿಗಾಗಿ. ಹೌದು, ತನ್ನ ದುಡ್ಡನ್ನ ಇವನು ಯಾವ ರೀತಿ ಬಳಸುತ್ತಾನೆ ಅಂದ್ರೆ ನಿಜಕ್ಕೂ ನೀವು ಗಾಬರಿ ಪಡುತ್ತೀರಾ. ನೀವೆಲ್ಲ ಸಾಮಾನ್ಯವಾಗಿ ದುಡ್ಡು ಬಂದರೆ ಓಡಾಡಲು ಬೈಕ್ ಅಥವಾ ಕಾರನ್ನ ತೆಗೆದುಕೊಳ್ಳುತ್ತೇವೆ, ಚಿನ್ನ ಬೆಳ್ಳಿಯನ್ನ ಖರೀದಿಸುತ್ತೇವೆ, ಆಭರಣಗಳನ್ನ ಖರೀದಿಸುತ್ತೇವೆ, ಇರಲು ಮನೆಯನ್ನ ಪಡೆದುಕೊಳ್ಳುತ್ತೇವೆ, ಆರಾಮವಾಗಿ ಮಲಗಲು ಬೆಡ್ ಅನ್ನ ತೆಗೆದುಕೊಳ್ಳುತ್ತೇವೆ. ಆದ್ರೆ ಈ ವ್ಯಕ್ತಿ ದುಡ್ಡಿನಿಂದ ಬೇರೆ ವಸ್ತುಗಳನ್ನ ತೆಗೆದುಕೊಳ್ಳದೆ ಇವನ ಶೋಕಿ ಏನಂದ್ರೆ ದುಡ್ಡಿನ ಮೇಲೆ ಮಲಗುವುದು, ದುಡ್ಡಿನ ಮೇಲೆ ಕುಳಿತುಕೊಳ್ಳುವುದು, ದುಡ್ಡಿನ ಮೇಲೆ ಊಟ ಮಾಡುವುದು, ದುಡ್ಡಿನಿಂದಲೇ ಗಲೀಜನ್ನ ಒರೆಸಿಕೊಳ್ಳುವುದು ಇವೆಲ್ಲವೂ ಇವನ ಶೋಕಿಗಳಾಗಿವೆ. ಇದೇ ಕಾರಣ ಎಷ್ಟೋ ಜನ ಇವನನ್ನ ದುಡ್ಡಿನ ಹುಚ್ಚ, ಅರೆ ಹುಚ್ಚ ಅಂತ ಕೂಡ ಕರೆಯುತ್ತಾರೆ. ಈ ರೀತಿ ಫ್ಲಾಯ್ಡ್ ಮೇವೆದರ್ ಜೂನಿಯರ್ ಮಾಡಲು ಒಂದು ಕಾರಣವೂ ಇದೆ. ಹೌದು, ಒಂದು ಕಾಲದಲ್ಲಿ ಇವನ ಕುಟುಂಬ ಅತ್ಯಂತ ಕಡುಬಡುವ ಕುಟುಂಬವಾಗಿತ್ತು. ಈ ದುಡ್ಡಿಗಾಗಿಯೇ ಅವನು ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ, ಅನಾಥನಾಗಿದ್ದ. ಫ್ಲಾಯ್ಡ್ ಮೇವೆದರ್ ಜೂನಿಯರ್ ಬಳಿ ದುಡ್ಡೇ ಇರಲಿಲ್ಲ. ಇದೇ ಕಾರಣ ಅವನು ಸಮಾಜದಲ್ಲಿ ಹಲವಾರು ರೀತಿಯ ಹಿಂಸೆಯನ್ನ ಅನುಭವಿಸಿದ್ದಾನೆ. ಹೀಗಾಗಿ ಒಂದಿಲ್ಲ ಒಂದು ದಿವಸ ತಾನು ಈ ದುಡ್ಡನ್ನೇ ಸೋಲಿಸುತ್ತೇನೆ, ಈ ದುಡ್ಡನ್ನೇ ಗುಲಾಮನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದಿದ್ದ. ಇದೇ ರಾತ್ರಿ ಅವನು ಕಷ್ಟಪಟ್ಟು ಒಬ್ಬ ಬಾಕ್ಸಿಂಗ್ ಪಟು ಕೂಡ ಆಗಿದ್ದ. ಹೀಗಾಗಿ ಬಂದ ದುಡ್ಡನ್ನೆಲ್ಲ ಈ ರೀತಿ ಅವನು ದುಡ್ಡಿಗೆ ಅವಮಾನ ಮಾಡುತ್ತಿದ್ದಾನೆ ಎಂದು ಅವನ ಸಂಬಂಧಿಕರು, ಅವನ ಸ್ನೇಹಿತರು ಹಾಗೂ ಸ್ಥಳೀಯರು ಹೇಳುತ್ತಾರೆ. ಕಾರಣ ಅವನು ಚಿಕ್ಕವನಿದ್ದಾಗ ಈ ದುಡ್ಡೇ ಅವನಿಗೆ ಅವಮಾನ ಮಾಡಿತ್ತು. ಹೀಗಾಗಿ ಈ ದುಡ್ಡನ್ನೇ ಅವನು ಈ ರೀತಿ ಅವನು ಅವಮಾನ ಮಾಡುತ್ತಿದ್ದಾನೆ ಎಂದು ಅಲ್ಲಿನ ಸುದ್ದಿ ಸಂಸ್ಥೆ ANI ಕೂಡ ಪ್ರಸಾರ ಮಾಡಿದೆ. ನೋಡಿದಿರಾ ಸ್ನೇಹಿತರೆ, ಯಾವೆಲ್ಲ ತರ ಜನರು ಇರುತ್ತಾರೆ ಈ ಭೂಮಿಯ ಮೇಲೆ ಅಂತ. ಇನ್ನಷ್ಟು ಇಂತಹ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.